ಕಳೆದ 5 ದಶಕಗಳಿಗೂ ಹೆಚ್ಚು ಕಾಲ ಬಾಳಿ ಬದುಕಿದ ಕುಟುಂಬಗಳು ಅತಂತ್ರವಾಗಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ. ಸೂರಿಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿ ಕುಳಿತ ಈ ಕುಟುಂಬಗಳ ಅಡಿಸ್ಥಳ ಇದೀಗ ಏಕಾಏಕಿ ಮೀಸಲು ಅರಣ್ಯದ ಭೂಮಿಯಾಗಿ ಬದಲಾಗಿದೆ. ಸರ್ಕಾರವೇ ಮಂಜೂರು ಮಾಡಿದ ಸಾಗುವಳಿ ಪತ್ರಕ್ಕೆ ಅರ್ಥವೇ ಇಲ್ಲದಂತಾಗಿದೆ. ಹೌದು, ಇಂಥದೊಂದು ಸಂಕಷ್ಟದ ಸ್ಥಿತಿಯಲ್ಲಿರುವ ಗ್ರಾಮದ ಜನರ ಕುರಿತ ಸ್ಟೋರಿ ಇಲ್ಲಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅತ್ಯಂತ ಕುಗ್ರಾಮಗಳಲ್ಲಿ ಒಂದಾದ ನೆಟ್ಟಣಮುಡ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಳ್ಳತ್ತೂರು ಗ್ರಾಮ. ಈ ಗ್ರಾಮದ ವ್ಯಾಪ್ತಿಗೆ ಬರುವ ಮಚ್ಚಲು ಆಲಂತಡ್ಕ ಗ್ರಾಮದಲ್ಲಿರುವ ಕುಟುಂಬಗಳು ಕಳೆದ 5 ದಶಕಗಳಿಗೂ ಹೆಚ್ಚು ಕಾಲದಿಂದೀಚೆಗೆ ಸರ್ವೆ ನಂಬರ್ 293ರಲ್ಲಿ ಬರುವ 36 ಎಕರೆ ಪ್ರದೇಶಗಳಲ್ಲಿ ವಾಸಿಸುತ್ತಿದೆ. ಆ ಕಾಲದಲ್ಲಿ ಬದುಕು ಸಾಗಿಸಲು ಸರಿಯಾದ ಸೂರು ಇಲ್ಲದ ಕಾರಣ ಸರ್ಕಾರಿ ಭೂಮಿಯಲ್ಲಿ ಮನೆ ನಿರ್ಮಿಸಿ ಬದುಕು ಕಟ್ಟಿಕೊಳ್ಳಲು ಈ ಗ್ರಾಮದ ಜನ ಆರಂಭಿಸಿದ್ರು. ಸರ್ಕಾರಿ ಭೂಮಿಯಾದ ಕಾರಣ ಕಾನೂನು ಪ್ರಕಾರ ತಮ್ಮ ಸುಪರ್ದಿಯಲ್ಲಿರುವ ಜಮೀನನ್ನ ತಮಗೆ ನೀಡಬೇಕು ಎನ್ನುವುದಕ್ಕಾಗಿ 1991, 92 ಹಾಗೂ 98, 99ರಲ್ಲಿ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಸಂಬಂಧ ಸರ್ಕಾರದ ವತಿಯಿಂದ ಸಾಗುವಳಿ ಪತ್ರವನ್ನ ಪಡೆದುಕೊಂಡಿದ್ರು. ಹೀಗೆ ಪಡೆದ ಕುಟುಂಬಗಳು ಇದೀಗ ಆರ್ಟಿಸಿಗಾಗಿ ಅರ್ಜಿ ಸಲ್ಲಿಸಿದಾಗ ಭೂಮಿಯು ಮೀಸಲು ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ಯಾವುದೇ ಕಾರಣಕ್ಕೂ ನೀಡಲಾಗುವುದಿಲ್ಲ ಎನ್ನುವ ಉತ್ತರಗಳು ಬರಲಾರಂಭಿಸಿದೆ. ದಾಖಲೆ ಪತ್ರಗಳ ಗಣಕೀಕರಣ ಆಗುವ ಮೊದಲು 293 ಸರ್ವೆ ನಂಬರ್ನ ಭೂಮಿ ಸರ್ಕಾರಿ ಎಂದು ಉಲ್ಲೇಖವಾಗಿದ್ರೆ 2000 ಇಸವಿ ಬಳಿಕ ಅದು ಏಕಾಏಕಿ ಮೀಸಲು ಅರಣ್ಯವಾಗಿ ಬದಲಾಗಿದೆ. ಆ ಕಾರಣಕ್ಕಾಗಿ ಇದೀಗ ಅಧಿಕಾರಿಗಳು ಇಲ್ಲಿ ವಾಸಿಸುತ್ತಿರುವ ಸುಮಾರು 140ಕ್ಕೂ ಮಿಕ್ಕಿದ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲು ನಿರಾಕರಿಸುತ್ತಿದ್ದಾರೆ. ಹಕ್ಕುಪತ್ರವಿಲ್ಲದ ಕಾರಣ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಂದಲೂ ಇಲ್ಲಿರುವ ಕೆಲವು ಕುಟುಂಬಗಳು ವಂಚಿತವಾಗಿವೆ. ಗ್ರಾಮದ ಮಜ್ಜಲು ಆಲಂದರ್ಕ ಪಲ್ಲತ್ತೂರು ಈ ಪರಿಸರದಲ್ಲಿ ಸುಮಾರು 140ಕ್ಕಿಂತಲೂ ಮಿಕ್ಕಿ ಕುಟುಂಬಗಳಿವೆ. ಇದರಲ್ಲಿ ಸಾಧಾರಣ 91, 92 ಹಾಗೂ 98, 99ನಲ್ಲಿ ಅಕ್ರಮ ಸಕ್ರಮದಲ್ಲಿ ಸಾಗುವಳಿ ಚೀಟಿ ಮಂಜೂರಾಗಿದೆ ಅರ್ಜಿ ಪ್ರಕಾರ ಸಾಗುವಳಿದಾರರಿಗೆ. ಆದರೆ 99 ನಂತರ ಸಾಗುವಳಿ ಚೀಟಿ ಕೊಟ್ಟಿದ್ದು ಸರ್ಕಾರಕ್ಕೆ ದಂಡನೆ ಫೀಸು ಕಟ್ಟಿ ಸಾಗುವಳಿ ಚೀಟಿ ಕೊಟ್ಟಿದ್ದು ಅವರಿಗೆ RTCಗೆ ಅರ್ಜಿ ಹಾಕುವಾಗ RTC ಬರ್ತಾ ಇಲ್ಲ. 2000 ನಂತರ ಸರ್ಕಾರಿ ಜಾಗ ಇಲ್ಲ ಅಂತೇಳಿ ಕಾಣಿಸ್ತಾ ಉಂಟು ಕಂಪ್ಯೂಟರ್ RTC ಆದ ನಂತರ. ತದನಂತರ 94ಗೆ ನಾವು ಈಗಾಗಲೇ 2015ರ ನಂತರ ಒಂದು 18 ಕುಟುಂಬಗಳಿಗೆ SC, ST ಹಾಗೂ ಅದರ್ಸ್ಗಳಿಗೆ ಒಂದು 18 ಕುಟುಂಬಸ್ಥರು 94ಗೆ ಹಾಕಿದೆವು. ನಿಮಗೆ ಯಾವುದೇ ಕಾರಣದಿಂದ ಕೊಡಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಸರ್ಕಾರಿ ಜಾಗ ಇಲ್ಲ, ಎಲ್ಲ ಮೀಸಲರಣ್ಯ 36 ಎಕರೆ 71 ಸೆಂಟ್ಸ್ 893 ಸರಣದಲ್ಲಿ ಮೀಸಲರಣ್ಯ ಅಂತೇಳಿದೆ ಕೊಡಲಿಕ್ಕೆ. ಇದೇ ಸರ್ವೆ ನಂಬರ್ನಲ್ಲಿ ಒಂದು ಅಂಗನವಾಡಿ ಕೇಂದ್ರ, ಒಂದು ಸರ್ಕಾರಿ ಶಾಲೆ, ಮಸೀದಿಗಳು ಇವೆ. ಇದೀಗ ಏಕಾಏಕಿ ಈ ಭೂಮಿ ಮೀಸಲು ಅರಣ್ಯ ಅನ್ನುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಭೂಮಿಯಲ್ಲಿ ಜನರು ವಾಸಿಸಲು ಪ್ರಯತ್ನಿಸಿದಾಗಲೇ ಅದನ್ನು ತಪ್ಪಿಸುವಂತಹ ಕಾರ್ಯ ಮಾಡಬೇಕಿತ್ತು. ಆದರೆ ಇದೀಗ ಮನೆ ಮಕ್ಕಳು ಸಮೃದ್ಧವಾಗಿ ಬೆಳೆದ ಕೃಷಿ ಭೂಮಿಯನ್ನ ಬಿಟ್ಟು ಹೋಗಬೇಕು ಎನ್ನುವ ಸೂಚನೆ ಬಂದಾಗಿನಿಂದ ಇಲ್ಲಿಯ ಜನ ಅತಂತ್ರರಾಗುವ ಭೀತಿಯಲ್ಲೇ ಬದುಕುವಂತಾಗಿದೆ. ಸುಮಾರು ಒಂದು 50 ವರ್ಷಗಳಿಂದ ಇಲ್ಲಿ ಇದ್ದೇವೆ. ಇಲ್ಲಿ ಅದೇ ಜಾಗದ ಅಕ್ರಮ ಸಕ್ರಮದಲ್ಲಿ ನಮಗೆ ಇದು ಡಿನೋಟಿಸ್ ಆಗಿತ್ತು. ಆದರೆ ಅದು RTC ಇದರಲ್ಲಿ ಬರುವುದಿಲ್ಲ, ಸಿಗುವುದಿಲ್ಲ. ಕೇಳುವಾಗ ಅರಣ್ಯ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಇದಾಗಿ RTC ಸಿಗುವುದಿಲ್ಲ. ಅದು ಭಾಳ ತೊಂದರೆಯಾಗಿದೆ. ಯಾವುದೇ ಇಲಾಖೆಗಳಿಗೆ ಹೋದರೂ ಕೂಡ ಅದು RTC ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಕಂದಾಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದನ್ನು ನೋಡಿ ಪರಿಶೀಲಿಸಿ ನಮಗೆ ನ್ಯಾಯಯುತವಾಗಿ RTCಯನ್ನು ಒದಗಿಸಿಕೊಡಬೇಕು ಅಂತೇಳಿ ನಾವು ಕೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡು ಪ್ರಾಣಿಗಳಿರುವ ಪ್ರದೇಶವನ್ನ ಅತಿಕ್ರಮಣ ಮಾಡಿ ಕುಳಿತುಕೊಂಡವರ ಜಾಗವನ್ನ ವಶಪಡಿಸಿಕೊಳ್ಳುವ ಬದಲು ಕೃಷಿಯನ್ನ ಮಾಡಿ ಜೀವನ ಸಾಗಿಸುತ್ತಿರುವ ಬಡ ಕುಟುಂಬಗಳಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಬೇಕಾಗಿದೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎನ್ನುವ ಒತ್ತಾಯ ಇದೀಗ ಬರಲಾರಂಭಿಸಿದೆ. ಪ್ರವೀಣ್ ಕುಮಾರ್
ಶಿವಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.